ಒಂದು ತಿಂಗಳ ಹೆಣ್ಣು ಮಗುವನ್ನ ಅಕ್ರಮವಾಗಿ ಮಾರಾಟ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿ ವೈದ್ಯರು ಸೇರಿದಂತೆ 4 ಆರೋಪಿಗಳನ್ನು ಉಡುಪಿ ಪೊಲೀಸರು ಬಂಧಿಸಿದ್ದಾರೆ. ಉಡುಪಿ ಕಾಮತ್ ನರ್ಸಿಂಗ್ ಹೋಂನ ವೈದ್ಯ ಡಾಕ್ಟರ್ ಕೆ ಸುರೇಂದ್ರ ಕಾಮತ್ ಹಾಗೂ ಸಂತೆಕಟ್ಟೆ ನೇಜಾರಿನ ರಾಜೀವನಗರ ನಿವಾಸಿ ಎಸ್ ಪ್ರಕಾಶ್, ಕಾರ್ಕಳಸೂಡಾದ 22 ವರ್ಷದ ಸಂಪತ್ ಮತ್ತು ಕೆದಿಂಜಿ ನಂದಳಿಕೆಯ 22 ವರ್ಷದ ಸುಪ್ರೀತಿಯನ್ನ ಬಂಧಿಸಲಾಗಿದೆ ಎಂದು ಉಡುಪಿ ಎಸ್ಪಿ ಹರಿರಾಮ್ ಶಂಕರ್ ಹೇಳಿದ್ದಾರೆ. ಜೂನ್ 19ರಂದು ಬ್ರಹ್ಮಾವರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯ ವಲಯ ಮೇಲ್ವಿಚಾರಕರು ಮಕ್ಕಳ ರಕ್ಷಣಾ ಘಟಕಕ್ಕೆ ದೂರವಾಣಿ ಕರೆ ಮಾಡಿ ಸಂತೆಕಟ್ಟೆ ನೇಜಾರಿನ ದಂಪತಿ ಪ್ರಕಾಶ್ ಹಾಗೂ ಪೂರ್ಣಿಮಾ ಎಂಬುವರು ಸುಮಾರು 1 ತಿಂಗಳ ಹೆಣ್ಣು ಮಗುವನ್ನ ತಂದು ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಗಳಿಲ್ಲದೆ ಅನಧಿಕೃತವಾಗಿ ಸಾಕುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದು, ತನಿಖೆ ನಡೆಸಿದಾಗ ಈ ದಂಪತಿ ಸುರೇಂದ್ರ ಕಾಮತ್ ಕ್ಲಿನಿಕ್ನಲ್ಲಿ ಇನ್ನೊಬ್ಬರ ಮಗುವನ್ನ ಖರೀದಿಸಿದ್ದಾಗಿ ಗೊತ್ತಾಗಿದೆ. ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದು 4ರನ್ನ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಹೆಚ್ಚಿನ ತನಿಖೆ ಮುಂದುವರೆದಿದೆ ಎಂದು ಎಸ್ಪಿ ಹೇಳಿದ್ದಾರೆ. ಎಷ್ಟು ಹಣಕ್ಕೆ ಮಾರಿದ್ದಾರೆ, ದಾಖಲೆ ಹೇಗೆ ತಯಾರಿಸಿದ್ದಾರೆ ಎಂಬಿತ್ಯಾದಿಗಾಗಿ ತನಿಖೆ ನಡೆಸಲಾಗುತ್ತಿದೆ ಎಂದು ಹರಿರಾಮ್ ಶಂಕರ್ ಹೇಳಿದ್ದಾರೆ. ದಿನಾಂಕ 19/6/2026ಗೆ ಬ್ರಹ್ಮವಾರ ಚೈಲ್ಡ್ ಡೆವಲಪ್ಮೆಂಟ್ ಪ್ರೊಟೆಕ್ಷನ್ ಆಫೀಸರ್ದು ಸೆಕ್ಷನ್ ಸೂಪರ್ವೈಸರ್ ನಮಗೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡ್ತಾರೆ. ನೇಜಾರಲ್ಲಿ ಪೂರ್ಣಿಮಾ ಹಾಗೂ ಪ್ರಕಾಶ್ ಎಂಬ ಒಂದು ಕಪಲ್ ಮನೆಯಲ್ಲಿ ಒಂದು ತಿಂಗಳದ ಮಗು ಇದೆ. ಆ ಮಗು ಅವರದಲ್ಲ, ಅವರು ಅಕ್ರಮವಾಗಿ ಯಾವುದೇ ಪ್ರೊಸೀಜರ್ಸ್ ಇಲ್ಲದೆ ಪಡ್ಕೊಂಡಿರೋದಂತ ಮಾಹಿತಿ ಅವರು ಕೊಡ್ತಾರೆ. ಆ ಮಾಹಿತಿ ಮೇಲೆ ನಾವು FIR ದಾಖಲೆ ಮಾಡಿಕೊಂಡು ತನಿಖೆ ಮಾಡಿದಾಗ ಆ ಮಗುವನ್ನು ಇವರು ಈ ಪೂರ್ಣಿಮಾ ಹಾಗೂ ಪ್ರಕಾಶ್ ಅವರು ರೆಗ್ಯುಲರ್ಲಿ ವಿಸಿಟ್ ಮಾಡ್ತಿರುವಂಥ ಒಬ್ಬರು ಡಾಕ್ಟರ್ ಸುರೇಂದ್ರ ಕಾಮತ್ ಅಂತೇಳಿ ಅವರ ಕ್ಲಿನಿಕ್ಕಲ್ಲಿ ಇನ್ನೊಬ್ಬರು ಕಪ್ಪಳಿಗೆ ಹುಟ್ಟಿರುವಂಥ ಮಗುವನ್ನು ಇವರಿಗೆ ಮಾರಿದ ಹಾಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ. ಆ ಇನ್ನೊಂದು ಕಪ್ಪಳು ಸಂಪತ್ ಹಾಗೂ ಸುಪ್ರೀತಿ ಅಂತೇಳಿ ಅವರಿಬ್ಬರನ್ನು ಸಹ ನಾವು ಈ ಪ್ರಕರಣದಲ್ಲಿ ಯಾರು ಮಗುವನ್ನು ಮಾರಿದ್ದಾರೆ ಅವರಿಬ್ಬರನ್ನು ಸಹ ಈ ಪ್ರಕರಣದಲ್ಲಿ ನಾವು ವಶಕ್ಕೆ ತಗೊಂಡಿದ್ದೀವಿ. ಅದೇ ರೀತಿ ಪ್ರಕಾಶ್ ಹಾಗೂ ಸುರೇಂದ್ರ ಕಾಮತ್ ಈ ಡಾಕ್ಟರ್ ಇವರಿಬ್ಬರನ್ನು ಸಹ ನಾವು ಈ ಪ್ರಕರಣದಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ತನಿಖೆ ಮುಂದುವರಿಯಲಾಗ್ತಿದೆ. ಇದರಲ್ಲಿ ಎಷ್ಟು ಅಮೌಂಟಿಗೆ ಮಾರಿದ್ದಾರೆ ಮತ್ತು ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ಸನ್ನು ಬರ್ತ್ ಸರ್ಟಿಫಿಕೇಟು ಮತ್ತು ಡೆಲಿವರಿ ಆಗದಿದ್ರೂ ಡೆಲಿವರಿ ಆಗಿದೆ ಅಂತ ರೀತಿಯಲ್ಲಿ ಡಾಕ್ಯುಮೆಂಟೇಷನ್ ಕ್ರಿಯೇಟ್ ಮಾಡಿದ್ದಾರೆ, ಅದೆಲ್ಲ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಮತ್ತೆ ತನಿಖೆಯಲ್ಲಿ ಮುಂದುವರಿದಾಗ ಗೊತ್ತಾಗ್ತದೆ. ಸದ್ಯಕ್ಕೆ 4 ಜನ ಆರೋಪಿಗಳನ್ನು ನ್ಯಾಯಾಲಯ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಕಳಿಸಲಾಗಿದೆ.